ರಜೆ ಮುಗಿಸಿ ಹಾಸ್ಟೆಲ್ಗೆ ಮರಳಿದ ಮದರಸದ 12 ವರ್ಷ ಪ್ರಾಯದ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ರಂಗನಕೇರಿಯ ಮಾಲಿಕ್ ದಿನಾರ್ ಮದರಸಾ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದ್ದು, ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ ಮೊಹಮ್ಮದ್ ಜಹೀದ್ ಅಂತ ತಿಳಿದು ಬಂದಿದೆ. ವಾರಂಬಳ್ಳಿ ನಿವಾಸಿ ಮೊಹಮ್ಮದ್ ತೌಸಿಫ್ ಮತ್ತು ರಿಹಾನಾ ಬೇಗಂ ಅವರ ಪುತ್ರನಾಗಿರುವಂತಹ ಈತ ಜಹೀದ್ ಹಾಸ್ಟೆಲ್ನಲ್ಲಿದ್ದು ಹೇರಾಡಿಯ ಖಾಸಗಿ ಶಾಲೆಯಲ್ಲಿ ಕಲಿತಾ ಇದ್ದ. ರಜೆ ಹಿನ್ನೆಲೆಯಲ್ಲಿ ಮನೆಗೆ ಬಂದಿದ್ದ ಬಾಲಕ ಶುಕ್ರವಾರ ಮದರಸಕ್ಕೆ ವಾಪಸ್ಸಾಗಿದ್ದ. ಶನಿವಾರ ರಾತ್ರಿ 9 ಗಂಟೆಗೆ ರಾತ್ರಿಯ ಊಟಕ್ಕೆ ಈತ ಬಂದಿಲ್ಲ ಎಂಬ ಕಾರಣದಿಂದ ಹಾಸ್ಟೆಲ್ನವರು ಹುಡುಕಾಡಿದ್ದಾರೆ. ಈ ವೇಳೆ ಬಾತ್ರೂಮ್ನಲ್ಲಿ ಬಾತ್ ಟವೆಲ್ ಕಿಟಕಿಗೆ ಕಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಲಾಗಿದ್ದು, ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ನಿಗೂಢವಾಗಿ ತಿಳಿದಿದೆ.